ಶಿರಾ ನಗರದ ಸಹೃದಯಿ ಸಾರ್ವಜನಿಕರಿಗೆ ನನ್ನ ನಮಸ್ಕಾರಗಳು. ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ 25/3/2022 ಶುಕ್ರವಾರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಎಲ್ಲ ಶಿರಾ ನಗರದ ಎಲ್ಲ ಸಾರ್ವಜನಿಕರು, ಜನಸ್ನೇಹಿಗಳು, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರಕ್ಕೆ ಭಾಗಿಯಾಗಬೇಕಂತ ಕೇಳ್ಕೊತೀವಿ. ನಮಗೆ ಸುಮಾರು ಸಂಘ ಸಂಘಟನೆಗಳು ಸಮಾನ ಮನಸ್ಕರು ಬಂದು ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಕನ್ನಡ ಸೇನೆ, ಆಮೇಲೆ ಆರೋಗ್ಯ ಇಲಾಖೆ, ಆರಕ್ಷಕ ಇಲಾಖೆ, ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ, ದರ್ಶನ್ ಅಭಿಮಾನಿ ಬಳಗ, ಕಿಚ್ಚ ಸುದೀಪ್ ಅಭಿಮಾನಿ ಬಳಗ, ಆಮೇಲೆ ರಾಜೇಶ್ ಕೋಟ್ರ್ ಅಭಿಮಾನಿ ಬಳಗ, ಕೊಟ್ಟಾಶಂಕರ್ ಅಭಿಮಾನಿ ಬಳಗ, ಅಂಬೇಡ್ಕರ್ ಸೇನೆ, ಭಾರತೀಯ ದಲಿತ ಸಂಘರ್ಷ ಸಮಿತಿ, ಇನ್ನು ನಾನಾ ಸಂಘಟನೆಗಳು ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ದಯಮಾಡಿ ಬ್ಲಡ್ ಕೊಡೋ ಅಂಥವ್ರು, ರಕ್ತದಾನ ಮಾಡೋ ಅಂಥವ್ರು ದಯಮಾಡಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಂತ ಈ ಮೂಲಕ ಕೇಳ್ಕೊತೀವಿ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಬಂಧುಗಳೇ. ವಿಷಯ ಏನಂದರೆ, ರಕ್ತದಾನ ಶಿಬಿರವನ್ನು 25ನೇ ತಾರೀಕು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನಾಂಕದ ಅಂಗವಾಗಿ ದಿನಾಂಕ 17ನೇ ತಾರೀಕು ಜನ್ಮ ದಿನಾಂಕ ಇತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅವತ್ತು ರಕ್ತ ಶಿಬಿರ ಘಟಕದ ರಕ್ತ ಶೇಖರಣಾ ಘಟಕದವ್ರದ್ದು ದಿನಾಂಕ ನಮಗೆ ಲಭ್ಯ ಆಗಲಿಲ್ಲ. ಆದ ಕಾರಣ 25ನೇ ತಾರೀಕು ಈ ಶಿಬಿರವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಒಂದು ರಕ್ತದಾನ ಅಂತಕ್ಕಂಥದ್ದು ಶ್ರೇಷ್ಠವಾದಂಥ ದಾನ. ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಒಂದು ಜೀವನ ಉಳಿಸ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಮಾಡಬೇಕು ಅಂಥೇಳಿ ಎಲ್ಲ ಸಹೃದಯ ಯುವಕರಿಗೆ ನಾನು ತುಂಬ ಹೃದಯದಿಂದ ಬೇಡ್ಕೊಳ್ತಾ ಇದ್ದೀನಿ, ಮನವಿ ಮಾಡ್ಕೊಳ್ತಾ ಇದ್ದೀನಿ. 25ನೇ ತಾರೀಕು ಎಲ್ಲರೂ ತಪ್ಪದೆ ಬಂದು ರಕ್ತದಾನವನ್ನು ಮಾಡಬೇಕು. ಸಾರ್ವಜನಿಕ ಆಸ್ಪತ್ರೆ ಶಿರಾ ಹಿಂಭಾಗ ವೈದ್ಯರ ಭವನದಲ್ಲಿ ಶಿಬಿರವನ್ನು ಹಮ್ಮಿಕೊಳ್ಳಾಗಿರ್ತದೆ. ದಯಮಾಡಿ ಎಲ್ಲರೂ ಬರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ.